ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನು ನಿರ್ವಹಿಸಿದೆ. ಜುಲೈನಲ್ಲಿ ವಿಮಾನ ನಿಲ್ದಾಣವು 1,67,667 ಪ್ರಯಾಣಿಕರನ್ನು ನಿರ್ವಹಿಸಿದೆ. ಇದರಲ್ಲಿ 1,07,455 ದೇಶೀಯ ಮತ್ತು 55,212 ಅಂತಾರಾಷ್ಟ್ರೀಯ ಪ್ರಯಾಣಿಕರು ಸೇರಿದ್ದಾರೆ. ಅಕ್ಟೋಬರ್ 31, 2020 ವಾಣಿಜ್ಯ ಕಾರ್ಯಾಚರಣೆ ದಿನಾಂಕ ನಂತರ ವಿಮಾನ ನಿಲ್ದಾಣವು ನಿರ್ವಹಿಸಿದಂತಹ ಎರಡನೇ ಅತಿ ಹೆಚ್ಚು ಪ್ರಯಾಣಿಕರ ಸಂಖ್ಯೆ ಇದಾಗಿದೆ. ಮೇ 2022ರಲ್ಲಿ ವಿಮಾನ ನಿಲ್ದಾಣವು 1,67,180 ಪ್ರಯಾಣಿಕರನ್ನು ನಿರ್ವಹಿಸಿದೆ. 2023-24 ಹಣಕಾಸು ವರ್ಷದ ಮೊದಲ 4 ತಿಂಗಳಲ್ಲಿ ವಿಮಾನ ನಿಲ್ದಾಣವು ಹಿಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ನಿರ್ವಹಿಸಿದಂತಹ 5,96,516 ಪ್ರಯಾಣಿಕರಿಗೆ ಹೋಲಿಸಿದರೆ 6,20,553 ಪ್ರಯಾಣಿಕರಲ್ಲಿ 24,037 ಹೆಚ್ಚು ಪ್ರಯಾಣಿಕರನ್ನು ನಿರ್ವಹಿಸಿದೆ. ಇದರಲ್ಲಿ ಏಪ್ರಿಲ್ನಲ್ಲಿ 1,40,633 ಪ್ರಯಾಣಿಕರು, ಮೇನಲ್ಲಿ 1,61,857, ಜೂನ್ನಲ್ಲಿ 1,55,396 ಮತ್ತು ಜುಲೈನಲ್ಲಿ 1,67,667 ಪ್ರಯಾಣಿಕರು ಸೇರಿದ್ದಾರೆ ಎಂದು ವಿಮಾನ ನಿಲ್ದಾಣದ ವಕ್ತಾರರು ತಿಳಿಸಿದ್ದಾರೆ. ಪ್ರಸ್ತುತ ವಿಮಾನ ನಿಲ್ದಾಣವು ಬೆಂಗಳೂರು, ಚೆನ್ನೈ, ದಿಲ್ಲಿ, ಹೈದರಾಬಾದ್, ಮುಂಬೈ ಮತ್ತು ಪುಣೆಗೆ ನೇರ ದೇಶೀಯ ಸಂಪರ್ಕವನ್ನು ಒದಗಿಸುತ್ತದೆ ಮತ್ತು ರಾಂಚಿಗೆ ಸಂಪರ್ಕದ ಮೂಲಕ ಇಂಡಿಗೋ ಮತ್ತು ಏರ್ ಇಂಡಿಯಾ ಮುಂಬೈಗೆ ಪ್ರತ್ಯೇಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಅಂತಾರಾಷ್ಟ್ರೀಯ ಮುಂಭಾಗದಲ್ಲಿ ಈ ವಿಮಾನ ನಿಲ್ದಾಣವು ಅಬುಧಾಬಿ, ಬಹ್ರೈನ್, ದಮಾಮ್, ದೋಹಾ, ದುಬೈ, ಕುವೈತ್ ಮತ್ತು ಮಸ್ಕತ್ಗೆ ನೇರ ಸಂಪರ್ಕವನ್ನು ಒದಗಿಸುತ್ತದೆ ಮತ್ತು ಕಣ್ಣೂರು ಮೂಲಕ ಬಹ್ರೈನ್ಗೆ ವಿಮಾನವನ್ನು ಒದಗಿಸುತ್ತದೆ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತಾರಾಷ್ಟ್ರೀಯ ಸ್ಥಳಗಳಿಗೆ ಹೋಗುವಂತಹ ವಿಮಾನಗಳಲ್ಲಿ ಏಕಸ್ವಾಮ್ಯವನ್ನು ಹೊಂದಿದೆ.